ಬೆಂಗಳೂರಿನಲ್ಲಿ ಟಿಸಿಎಸ್ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡಿಕೊಂಡಿದ್ದ ಮಂಗಳೂರಿನ ಊರ್ವ ಸ್ಟೋರ್ ನಿವಾಸಿ 37 ವರ್ಷ ಪ್ರಾಯದ ಚೇತನ್ ರಾಮಚಂದ್ರ ಕರ್ಕೇರ ಎಂಬುವವರು ಕಳೆದ 2025 ನವೆಂಬರ್ 9 ರಿಂದ ಡಿಸೆಂಬರ್ 12 ತನಕ ಪ್ರವಾಸಕ್ಕೆಂದು ಹಾಂಗ್ಕಾಂಗ್ ದೇಶಕ್ಕೆ ಹೋಗುವುದಾಗಿ ತಿಳಿಸಿ ಹೋದವರು ಮನೆಗೆ ವಾಪಸ್ ಬಾರದೆ ಕಾಣೆಯಾಗಿದ್ದಾರೆ. ನವೆಂಬರ್ 9 ರಂದು ಬೆಳಗ್ಗೆ 10 ಗಂಟೆಯ ವೇಳೆಗೆ ತನ್ನ ತಂದೆಯ ಮನೆ ಊರ್ವ ಸ್ಟೋರ್ನಿಂದ ಹಾಂಗ್ಕಾಂಗ್ ದೇಶಕ್ಕೆ ಹೋಗುತ್ತೇನೆ ಎಂದು ಹೇಳಿ ಹೋದವರು ಮರುದಿನ ತನ್ನ ಪತ್ನಿ ವಿಜೇತಾ ಅವರಿಗೆ ವಾಟ್ಸಾಪ್ ಮೆಸೇಜ್ ಮಾಡಿರ್ತಾರೆ. ಆ ಬಳಿಕ ಕರೆ ಮಾಡಿದಾಗ ಮೊಬೈಲ್ ಸ್ವಿಚ್ ಆಫ್ ಆಗಿದ್ದು ಕರೆ ಅಥವಾ ಮೆಸೇಜ್ ಮಾಡಿರುವುದಿಲ್ಲ. ಸಂಬಂಧಿಕರಲ್ಲಿ ಹಾಗೂ ಅವರ ಸ್ನೇಹಿತರಲ್ಲಿ ವಿಚಾರಿಸಿದಾಗ ಯಾವುದೇ ಮಾಹಿತಿ ದೊರೆತಿಲ್ಲ. ಇಲ್ಲಿಯವರೆಗೆ ದೂರವಾಣಿ ಕರೆ ಬರಬಹುದು ಅಥವಾ ಮರಳಿ ಬರಬಹುದು ಎಂದು ಕಾದು ಬಾರದೆ ಇದ್ದ ಕಾರಣ ಇದೀಗ 8 ತಿಂಗಳ ಬಳಿಕ ಊರ್ವ ಪೊಲೀಸ್ ಠಾಣೆಗೆ ತೆರಳಿ ಮನೆ ಮಂದಿ ದೂರು ದಾಖಲಿಸಿದ್ದಾರೆ. ಈ ಬಗ್ಗೆ ಊರ್ವ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಾಣೆಯಾದ ಚೇತನ್ ರಾಮಚಂದ್ರ ಕರ್ಕೇರ ಅವರು 5.2 ಅಡಿ ಎತ್ತರ, ಬಿಳಿ ಮೈಬಣ್ಣ ಹೊಂದಿರ್ತಾರೆ. ಕನ್ನಡ, ತುಳು, ಇಂಗ್ಲಿಷ್, ಹಿಂದಿ, ಕೊಂಕಣಿ ಭಾಷೆ ಮಾತನಾಡ್ತಾರೆ. ಜೀನ್ಸ್ ಪ್ಯಾಂಟ್ ಮತ್ತು ಜರ್ಕಿನ್, ಟಿ ಶರ್ಟ್ ಧರಿಸಿದ್ದರು. ಅವರ ಬಗ್ಗೆ ಮಾಹಿತಿ ಇದ್ದಲ್ಲಿ ಊರ್ವ ಪೊಲೀಸ್ ಠಾಣೆಯನ್ನ ಸಂಪರ್ಕಿಸುವಂತೆ ಮಂಗಳೂರು ನಗರ ಪೊಲೀಸ್ ಪ್ರಕಟಣೆ ತಿಳಿಸಿದೆ.